ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಿ? ವೆಲ್ಕಮ್ ಟು ಅನದರ್ ವ್ಲಾಗ್. ಸ್ನೇಹಿತರೆ, ನಾನೊಂದು ಕ್ಯಾಮ್ರಾನ ಆರ್ಡರ್ ಹಾಕಿದ್ದೆ. ನಿಮಗೆ ತಮ್ಮನೇ ನೋಡಿ ಗೊತ್ತಾಗಿರ್ಬೋದು ಯಾವ ಕ್ಯಾಮ್ರಾ ಅನ್ನೋದು. ಆ ಕ್ಯಾಮ್ರಾ ಈಗ ಬಂತು ಅಂತ ಅಮೆಝಾನ್ ಅವ್ರು ಕಾಲ್ ಮಾಡಿದ್ರು ನನಗೆ. ಹಾಗೆ ಅದನ್ನು ತಗೊಂಡು ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಎಸ್, ನೋಡಿ ಪಾರ್ಸಲ್ ಬಂತು. ಅದನ್ನೀಗ ಒಂದು ಅನ್ಬಾಕ್ಸ್ ಮಾಡಿ ನಾನು ತೋರಿಸ್ತೀನಿ. ಒಳಗಡೆ ಹೇಗಿದೆ, ಈ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಹೇಗಿದೆ, ಪ್ರತಿಯೊಂದು ನಾನೀಗ ಡೀಟೇಲಾಗಿ ನಾನು ಅದರಲ್ಲಿ ತಿಳಿಸ್ತೀನಿ. ನಾನು ಸಾಧ್ಯ ಆದರೆ ಇವತ್ತೊಂದು ಸ್ಯಾಂಪಲ್ ವೀಡಿಯೋ ಸಹ ಹಾಕ್ತೀನಿ. ಇಲ್ಲಾಂತಂದರೆ ನಾನು ಇನ್ನೊಂದು ವೀಡಿಯೋದಲ್ಲಿ ಇದರ ಸ್ಯಾಂಪಲ್ ವೀಡಿಯೋ ಹಾಗೆ ರಿವ್ಯೂ ಎಲ್ಲ ಹೇಗಿದೆ ಅನ್ನೋದು ಅದಕ್ಕೆ ನೋಡುವ. ಇವತ್ತು ನಾನು ನಿಮಗೆ ಇದನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಏನಿದೆ ಅಂತ. ಫ್ರೆಂಡ್ಸ್, ನಾವೀಗ ಅನ್ಬಾಕ್ಸ್ ಸ್ಟಾರ್ಟ್ ಮಾಡುವ. ಫಸ್ಟ್ ನಾನಿಲ್ಲಿ ಕ್ಲೀನಾಗಿ ಕವರ್ ನೋಡ್ಕೋಬೇಕು. ಯಾಕಂತಂದರೆ ಕೆಲವೊಂದು ಡ್ಯಾಮೇಜ್ ಏನು ಇತ್ತಂದರೆ ನಾವು ರಿಟರ್ನ್ ಮಾಡಬೇಕಾಗುತ್ತೆ. ಓಪನ್ ಮಾಡ್ದೇನೆ ಎಲ್ಲಿಯೂ ಏನು ಡ್ಯಾಮೇಜ್ ಕಾಣ್ತಾ ಇಲ್ಲ ನನಗೆ. ಓಕೆ, ಪರ್ಫೆಕ್ಟ್ ಆಗಿದೆ. ನಾನು ಇದನ್ನೀಗ ನಾವು ನೋ ಟೇಪ್ ಅಲೌಡು, ಎಲ್ಲಿಯೂ ಟೇಪ್ ಏನೂ ಕಾಣ್ತಾ ಇಲ್ಲ, ಎಲ್ಲ ಕ್ಲೀನಾಗಿ ಸೀಲ್ ಆಗಿದೆ. ನಾನು ಇದನ್ನೀಗ ಓಪನ್ ಮಾಡ್ತೀನಿ. ಓಹ್, ತುಂಬ ಚೆನ್ನಾಗಿ ಪ್ಯಾಕಿಂಗ್ ಆಗಿದೆ ಆಯಿತಾ. ಬಿಲ್ಲಿದೆ. ನಾನು ನಿಮ್ಗೆ ಇದರ ಪ್ರೈಸ್ ನಾನು ಕೊನೆಯಲ್ಲಿ ಹೇಳ್ತೀನಿ ಎಷ್ಟು ಆಯಿತು ಅನ್ನೋದು. ಪ್ರೈಸ್ ಆಮೇಲೆ ನೋಡುವ. ಬೇರೆ ಏನಿದೆ? ಬೇರೆ ಎಲ್ಲ ಕಾಲಿದೆ. ಈಗ ಒಂದು ಮೆಮರಿ ಕಾರ್ಡ್ ಆರ್ಡರ್ ಮಾಡಿದ್ದೆ, 128 GB. ಇದು ಎಕ್ಸ್ಟ್ರೀಮ್. ನಿಮಗೆ 160 MBPS ತನಕ ಸ್ಪೀಡ್ ಸಿಗುತ್ತೆ, ಸ್ಪೀಡು. ಹಾಗೆ ರೈಟ್ ಸ್ಪೀಡು 90 MBPS. ಇದನ್ನು ಆಮೇಲೆ ನೋಡೋಣ. ನಾನು ಪ್ರೈಸೆಲ್ಲ ಹೇಳ್ತೀನಿ ಆಮೇಲೆ ಎಷ್ಟಾಯಿತು ಅನ್ನೋದು. ಇದು ನಮ್ಮ ಆ್ಯಕ್ಷನ್ ಕ್ಯಾಮ್ರಾ. ನೋಡಿ ಈ ರೀತಿಯಾಗಿದೆ. ನೋಡಿ, ಇದರಲ್ಲಿ ಮೇಲೆ ಸ್ಟಿಕ್ಕರಲ್ಲಿ ಹಾಕಿದ್ದಾರೆ DJI Osmo ಆ್ಯಕ್ಷನ್ ಕ್ಯಾಮ್ರಾ 240 FPS HDR ರೆಕಾರ್ಡಿಂಗ್ ನ್ಯೂ ಇದು ಹಾಕಿದ್ದಾರೆ. ಮತ್ತು ಈ ಕಡೆ ಲೋಗೋ ಒಂದಿದೆ. ಓಕೆ, ನನಗಿದು ರೀಪ್ಯಾಕ್ ಆಗಿರೋ ಹಾಗೆ ಫೀಲ್ ಆಗ್ತಾ ಉಂಟು. ಹೌದು, ಇದು ಆಲ್ಮೋಸ್ಟ್ ರೀಪ್ಯಾಕ್ ಆಗಿದೆ. ನೋಡ್ಬೋದು ನೀವು ಇಲ್ಲಿ. ಇದು ಈ ರೀತಿಯಾಗಿ ನೋಡಿ ಇಲ್ಲಿ ಬಿಟ್ಟಿದೆ. ಇದು ರೀಪ್ಯಾಕ್ ಆದ ಹಾಗೆ ಉಂಟು. ಇಲ್ಲಿ ಒಂದು ಗಮ್ ಟೇಪ್ ಆಗಿದೆ ನೋಡಿ ಇಲ್ಲಿ. ಆಲ್ಮೋಸ್ಟ್ ಇದು ರೀಪ್ಯಾಕ್ ಆಗಿದೆ. ಇದರಲ್ಲಿ 35,999 ರೇಟ್ ಇದೆ. ಓಕೆ, ನಾನು ಓಪನ್ ಮಾಡಿ ನೋಡ್ತೀನಿ ಫಸ್ಟಿಗೆ. ನನ್ನ ಪ್ರಕಾರ ಇದು ಆಲ್ಮೋಸ್ಟ್ ಇದು ರೀಪ್ಯಾಕ್ ಆಗಿದೆ. ಇಲ್ಲಿ ನೋಡ್ಬೋದು ನೋಡಿ, ಟೇಪ್ ನೋಡಿ ಇಲ್ಲಿ. ಇಲ್ಲಿ ಒಂದು ಟೇಪ್ ಹಾಕಿದ್ದಾರೆ. ಇದು ಗಮ್ ಟೇಪು. ಓಕೆನಾ. ಇದನ್ನೀಗ ನಾವು ಈ ರೀತಿಯಾಗಿ ನೋಡಿ, ಇದನ್ನು ಈ ಗಮ್ಮು ಎಲ್ಲ ರೀಪ್ಯಾಕ್ ಅಣಿಸಿದ್ದು ನೋಡಿ. ಹೇಳಿ ನಿಮ್ಗೆ ಕಾಣ್ತಿರ್ಬೋದು ನೋಡಿ. ಇದನ್ನು ಮೇಲ್ಗಡೆ ಪುನಃ ಅಣಿಸಿರೋದು. ಹಾಗಾಗಿ ಇದು ಆಲ್ಮೋಸ್ಟ್ ರೀಪ್ಯಾಕ್ ಆಗಿದೆ ಇದು. ಓಕೆನಾ. ಓಕೆ, ನಾನು ನೋಡಿ ಓಪನ್ ಮಾಡಿ ನೋಡುವ ಹೇಗಿದೆ ಅನ್ನೋದು. ಓಕೆ, ನಾನು ಇದನ್ನು ತೆಗಿತೀನಿ. ಈಗ ನಾನು ಇದನ್ನು ಇಟ್ಟಿರ್ತೀನಿ, ಆಮೇಲೆ ಹೇಗೂ ಬೇಕಾಗತ್ತೆ ಅದೀಗ. ಆಲ್ಮೋಸ್ಟ್ ರಿಟರ್ನ್ ಮಾಡಲಿಕ್ಕೆ ಇರ್ಬೋದು. ಇಲ್ಲಿ ಸೀಲು ಇಲ್ಲ, ಇಲ್ಲಿ ಸೀಲು ಹೊಸದಾಗಿ ಹಾಕಿದಾಗಿದೆ. ಇಲ್ಲಿ ಸೀಲ್ ನೋಡ್ಲಿಕ್ಕೆ ಹೊರಟು ಇಲ್ಲಿ ನೋಡೋದಾದರೆ ಇದು ರೀಪ್ಯಾಕ್ ಆಗಿಲ್ಲ ಅನ್ನಿಸ್ತಾ ಉಂಟು. ಓಕೆ, ನೋಡುವ ಯಾವುದಕ್ಕೊಮ್ಮೆ. ನೋಡಿ ಈ ರೀತಿಯಾಗಿ ಕ್ಯಾಮ್ರಾ ಬರುತ್ತೆ. ಇದು ಮೈನ್ ಯೂನಿಟ್. ನಮ್ಮ ಯೂನಿಟ್ ತೆಗಿ ಮುಂಚೆ ಇಲ್ಲೊಂದು ಸಣ್ಣ ಬಾಕ್ಸ್ ಇದೆ, ಇದನ್ನು ತೆಗೆದು ನೋಡುವ. ಇಲ್ಲಿ ಒಂದು ಚಿಕ್ಕ ಬಾಕ್ಸ್ ಇದೆ. ಈ ಚಿಕ್ಕ ಬಾಕ್ಸಲ್ಲಿ ಹಿಂದೆ ಅಂತ ನೋಡೋಣ ಫಸ್ಟೇನು. ಓಕೆ, ಇಲ್ಲಿಂದ ಓಪನ್ ಮಾಡಲಿಕ್ಕೆ ನೋಡಿ. ಇಲ್ಲಿ ಸುಮಾರು ಐಟಮ್ ಎಲ್ಲ ಇದೆ. ಇದು ಮ್ಯಾನುವಲ್ ಇನ್ಸ್ಟ್ರಕ್ಷನ್ ಬುಕ್ಸ್ ಇದೆ. ನಾವು ಇದನ್ನೆಲ್ಲ ಆಮೇಲೆ ಓದೋಣ. ಇದು ಓದಲಿಕ್ಕೆ ಕಣ್ಣಿಗೆ ಕಾಣೋದಿಲ್ಲ, ಅಷ್ಟು ಚಿಕ್ಕರಲ್ಲಿ ಉಂಟು ಇದು.
ಆಮೇಲೆ ನೋಡೋಣ. ಮತ್ತು ಇಲ್ಲಿ ಒಂದು ಓಸ್ಮೋರ್ದು ಇದು ಏನೋ ಚೈನೀಸಲ್ಲಿ ಬರ್ತಿದ್ದಾರೆ ಅಲ್ಲಿ ಉಂಟಲ್ಲ, ಫಾರ್ ಮೋರ್ ಇನ್ಫಾರ್ಮೇಷನ್ ಚೆಕ್ಔಟ್ ಆನ್ಲೈನ್ ಸ್ಟೋರು, ಏನೋ ಒಂದು ಆ್ಯಪೆಲ್ಲ ಡೌನ್ಲೋಡ್ ಮಾಡಲಿಕ್ಕೆ ಒಂದು ಇದು ಕೊಟ್ಟಿದ್ದಾರೆ, QR ಕೋಡೆಲ್ಲ. ಇದು ಆಮೇಲೆ ನೋಡೋ ಏನೋ ಅಂತ. ಇದು ಮೌಂಟು, ಇದೆಲ್ಲ ನನಗೆ ಇದೆಲ್ಲ ಮೌಂಟ್ ಏನೋ ಒಂದು ನಾನು 2 ಮೌಂಟ್ ಇದೆ, ಎರಡು ಸ್ಟ್ಯಾಂಡ್ 2 ಮೌಂಟ್ ಇದೆ. ಇದೆಲ್ಲ ಆಮೇಲೆ ನೋಡುವ ಎಂತ ಅಂತ. ನಾನು ಸ್ವಲ್ಪ ಎಲ್ಲ ಕ್ಲೀನ್ ನೋಡಿ ಆಮೇಲೆ ನಾನು ನಿಮ್ಗೆ ತಿಳಿಸ್ತೀನಿ. ಇದೊಂದು ಸ್ಕ್ರೂ ಮೌಂಟಿಗೆ. ಇದು ಡಾಟಾ C-ಟೈಪ್ ಡಾಟಾ ಕೇಬಲ್ ಚಾರ್ಜ್ ಮಾಡಲಿಕ್ಕೆ. ಇದು ಇದರ ಬ್ಯಾಟ್ರಿ. ಇದು ರಿಚಾರ್ಜೇಬಲ್ ಬ್ಯಾಟ್ರಿ ಇದೆ, 1350 mAh ಬ್ಯಾಟ್ರಿ ಇದು. ಈ ರೀತಿ ಬ್ಯಾಟ್ರಿ ಬರುತ್ತೆ. ಓಕೆ, ಇದು ಆಮೇಲೆ ನೋಡೋಣ. ಈಗ ಮೈನ್ ಯೂನಿಟ್ನ ನಾವು ತೆಗಿಯುವ. ನೋಡಿ, ಮೈನ್ ಯೂನಿಟ್ ಈ ರೀತಿ ಬರುತ್ತೆ. ಎಸ್, ನೋಡಿ, ಇಲ್ಲ ಇದು ಓಪನ್ ಆಗಿದ್ದಾಗಿಲ್ಲ, ನನಗೆ ಓಪನ್ ಆದ ಅನಿಸ್ತಾ ಇಲ್ಲ. ಯಾಕಂತಂದರೆ ಈ ಸ್ಟಿಕ್ಕರಲ್ಲಿರುತ್ತೆ, ಓಪನ್ ಆದರೆ ಈ ಸ್ಟಿಕ್ಕರೆಲ್ಲ ಹೋಗಿರುತ್ತೆ, ಹಾಗಾಗಿ ಇದು ಓಪನ್ ಆದ ಹಾಗೆ ಕಾಣ್ತಾ ಇಲ್ಲ. ಸ್ಟಿಕ್ಕರೆಲ್ಲ ಉಂಟಿದ್ರಲ್ಲಿ, ಎಲ್ಲೂ ನನಗೆ ಡಸ್ಟ್ ಇಷ್ಟು ಏನೂ ಕಾಣ್ತಾ ಇಲ್ಲ. ಇದು ನಮ್ಮ ಮೈನ್ ಕ್ಯಾಮ್ರಾ. ಇದು ಕೇಸ್ ಜೊತೆ ಬರುತ್ತೆ, ಇದು ಕೇಸ್ ಉಂಟು ಮೇಲೆ. ನಾನು ಫಸ್ಟ್ನೇ ಕೇಸ್ ರಿಮೂವ್ ಮಾಡ್ತೀನಿ. ನೋಡಿ, ಸಿಂಪಲ್ಲಾಗಿ ಇಲ್ಲೊಂದು ಮಾರ್ಕ್ ಉಂಟಲ್ಲ, ಇದನ್ನು ಹೀಗೆ ಮೇಲೆ ಎತ್ತಿದ್ರೆ ಆಯಿತು. ಮತ್ತು ಈ ರೀತಿ ಮಾಡಿ ಸ್ವಲ್ಪ ಟೈಟ್ ಈ ರೀತಿ ರಿಮೂವ್ ಮಾಡಿದ್ರೆ ಆಯಿತು. ಈಗ ನಾವು ಕ್ಯಾಮ್ರಾನ ಸ್ವಲ್ಪ ಇಲ್ಲಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಕ್ಯಾಮ್ರಾ ಹೊರಗಡೆ ಬರುತ್ತೆ. ಕೇಸ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಕೇಸಿಸ್ ಸಹ ಪ್ಲಾಸ್ಟಿಕ್ ಬಿಲ್ಡ್ ಆಗಿದ್ರೂ ಪರವಾಗಿಲ್ಲ, ಚೆನ್ನಾಗಿದೆ. ಇದರಲ್ಲಿ 2 ಬಟನ್ ಇದೆ, ಇಲ್ಲೊಂದು ಬಟನ್, ಇಲ್ಲೊಂದು 2 ಬಟನ್ ಕೊಟ್ಟಿದ್ದಾರೆ, 3 ಬಟನ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಇದಕ್ಕೆ ಜಾಗನೂ ಇದೆ ನೋಡಿ, ಈ ರೀತಿಯಾಗಿರುತ್ತೆ. ಇಲ್ಲಿ 2 ಡಿಸ್ಪ್ಲೇ ಬರುತ್ತೆ, ಬ್ಯಾಕ್ ಡಿಸ್ಪ್ಲೇ ಇದೆ, ಹಾಗೆ ಫ್ರಂಟ್ ಡಿಸ್ಪ್ಲೇ ಸಹ ಇದೆ. ಓಕೆ, ನಾನು ಬ್ಯಾಟ್ರಿ ಹಾಕಿ ಒಂದು ನೋಡುವ ಹೇಗಿದೆ ಅನ್ನೋದು. ಬ್ಯಾಟ್ರಿ ಈ ರೀತಿಯಾಗಿ ಬ್ಯಾಟ್ರಿ ಹಾಕಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಇಲ್ಲಿ ಆರೆಂಜ್, ಇಲ್ಲಿ ನೀವು ಫಸ್ಟ್ ನೋಡಿರ್ಬೋದು, ಇಲ್ಲಿ ಆರೆಂಜ್ ಇರುತ್ತೆ, ಅದು ಆರೆಂಜು ಹೋಗಬೇಕು. ಆರೆಂಜ್ ಹೋದಾಗ ಫಿಟ್ಟಾಗಿ ಕೂತಿದೆ ಅಂತ. ಇದು ಡೋರು, ಇದು ನಮಗೆ ಮೆಮರಿ ಕಾರ್ಡ್ ಹಾಕಲಿಕ್ಕೆ, ಇದು ಮೆಮರಿ ಕಾರ್ಡ್ ಹಾಕಲಿಕ್ಕೆ ಮತ್ತು ಚಾರ್ಜ್ ಮಾಡಲಿಕ್ಕೆ ಪೋರ್ಟ್ ಇಲ್ಲಿದೆ. ಡೋರನ್ನು ಹಾಕುವ. ನಾವು ಇದನ್ನೀಗ ಆನ್ ಮಾಡೋಣ. ಎಸ್, ನೋಡಿ, ಇದು ಕೇಳ್ತಾ ಉಂಟು ನನಗೆ. ಇದನ್ನು ಸ್ಟಿಕ್ಕರ್ ತೆಗಿತೀನಿ ಈಗ. ನೋಡಿ, ಈ ರೀತಿಯಾಗಿ ಇಂಗ್ಲೀಷ್ ಆ್ಯಕ್ಟಿವೇಟ್ ವಿತ್ DJI ಮೆಮೊ ಸ್ಕ್ಯಾನ್ ಮಾಡಬೇಕಂತೆ. ಓಕೆ, ನನಗೆ ಸ್ಕ್ಯಾನ್ ಮಾಡಬೇಕಿದ್ದೇನೆ. 5 ಟೈಮ್ಸ್ ರಿಮೈನಿಂಗ್. ಸ್ಕ್ಯಾನ್ ಮಾಡಬೇಕಾದ್ರೆ ನಾನೀಗ ವೀಡಿಯೋನ ಸ್ಟಾಪ್ ಮಾಡ್ತೀನಿ, ಯಾಕಂದ್ರೆ ನಾನು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಿರೋದ್ರಿಂದ ಸ್ಕ್ಯಾನ್ ಮಾಡಲಿ ಆಗ್ತಿಲ್ಲ. ನಾನು ಸ್ಕ್ಯಾನ್ ಮಾಡಲಿ ಆಗಿ ಸೆಟ್ಟಿಂಗ್ ಎಲ್ಲ ಆದಮೇಲೆ ನಾನು ಪುನಃ ನಿಮ್ಗೆ ತೋರಿಸ್ತೀನಿ. ಎಸ್ ಫ್ರೆಂಡ್ಸ್, ಅದರಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಖಾಲಿ ಆಗಿದೆ. ಹಾಗೆ ನಾನು ಚಾರ್ಜ್ ಹಾಕಿದ್ದೀನಿ. ನೋಡಿ, ಇಲ್ಲಿ ನೋಡ್ಬೋದು, ನಾನು ಇಲ್ಲಿಗ ಚಾರ್ಜ್ ಹಾಕಿಟ್ಟಿದ್ದೀನಿ. ಈ ಅನ್ಬಾಕ್ಸ್ ಮಾಡೋದು ನನಗೂ ಹೊಸ್ತು, ಹಾಗೆ ನನಗೆ ಅಷ್ಟೊಂದು ಪ್ರೊಫೆಷ್ನಲಾಗಿ ಮಾಡಲಿ ಬರೋದಿಲ್ಲ. ನನಗೆ ಎಷ್ಟು ಹೊತ್ತು ಅಷ್ಟು ಮಟ್ಟಿಗೆ ಮಾಡ್ತಿದ್ದೀನಿ ಅಷ್ಟೇ ನಾನು. ನೋಡಿ, ಇಲ್ಲಿ ಚಾರ್ಜ್ ಆಗಿಟ್ಟಿದ್ದೀನಿ. ಚಾರ್ಜ್ ಆಗಿದಾಗ ಈ ರೀತಿ ಒಂದು ರೆಡ್ ಲೈಟ್ ಬರುತ್ತೆ, ಮತ್ತು ಇಲ್ಲಿ ಒಂದು ರೆಡ್ ಲೈಟ್ ಬರುತ್ತೆ. ನನಗೆ ಈ ಕವರಿಗೂ ಬ್ಯಾಟ್ರಿ ಎಲ್ಲಿಂದ ಕನೆಕ್ಷನ್ ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಆ್ಯಕ್ಚುಲಿ ಈಗ ಪವರ್ ಬ್ಯಾಂಕ್ ಇದೆ, ಆ ಪವರ್ ಬ್ಯಾಂಕಲ್ಲಿ ನಾನು ಹಾಕಿಟ್ಟಿದ್ದೀನಿ. ಪವರ್ ಬ್ಯಾಂಕಲ್ಲಿ ಇರಲಿ. ಚಾರ್ಜ್ ಆದಂತ ನೋಡುವ ಎಂತೆಲ್ಲ ಆಪ್ಷನ್ ಇದೆ ಅಂತೇಳಿ, ಯಾಕಂದ್ರೆ ನನಗೂ ಗೊತ್ತಿಲ್ಲ ಅಷ್ಟೊಂದು ಇದ್ರ ಬಗ್ಗೆ. ಜಸ್ಟ್ ನಾನು ವೀಡಿಯೋಸಲ್ಲಿ ನೋಡಿದ್ದೆ, ಬಟ್ ನಾನು ಇನ್ನೊಂದ್ರ ಆಪ್ಷನ್ಸ್ ಎಲ್ಲ ಗೊತ್ತಿಲ್ಲ. ಸ್ವಲ್ಪ ಆಪ್ಷನ್ ತಿಳ್ಕೊಂಡು ಅದಾದ ನಂತರ ನಾನು ಹೇಳ್ತೀನಿ, ನೋಡು ಏನಿದೆ ಅಂತ. ಹೊರಗಡೆ ಮಳೆ ಬರ್ತಾ ಉಂಟು ಈಗ. ಇಲ್ಲ, ನಾನೀಗ ಹೊರಗೆ ಬರುವಾಗ ಮಳೆ ಸಹ ನಿಲ್ತು. ಯಾವ್ದಲ್ಪ ನೀರು ವೈಪರಾ? ನೋಡಿ, ಎಷ್ಟೇ ಮಳೆ ಬಂದು ನಿಂತಿದ್ದೀಗ. ಜಸ್ಟ್ ಈಗ ಮಳೆ ಇತ್ತು, ನಾನು ಒಳಗಡೆ ಕ್ಯಾಮ್ರಾ ಇದು ಮಾಡ್ತಾ ಇದ್ನಲ್ಲ, ಹಾಗಾಗಿ ಮಳೆ ಬಂದು ನಂಗೆ ಗೊತ್ತಾಗಲಿಲ್ಲ. ನೋಡಿ, ಬರೀ ಆಟ ಆಡೋದು ನೋಡಿ. ನಾನು ಕ್ಯಾಮ್ರಾ తీయరే ఎంజండు ಸೂಪರ್ ಉಂಡು. ಕ್ಯಾಮ್ರಾ ಪಪ್ಪ ಕನೈನ್ ಅಮೆಜಾನ್ ಆರ್ಡರ್ ಅಂತ ಬರ್ತೀನಿ. ಯಾಕ ಟೆನ್ಷನ್
ಅಣ್ಣ ಆತನಾ ಏ ಚೂರು ಮಾತಾಡು ಇಂಜಿನ ಕೂಡಲೇ ಬಾಯಿ ಬಂಟ್ ನೀರು ಅಯ್ಯೋ ದೇವರೇನೆ ಎಂಜಿನೀರು ಅಯ್ಯೋ ದೇವ ಬಲಿ ಮಳೆ ಬಂದ್ರೆ ಸರಿ ಹೊರಗೆ ಬಂದು ಆಟ ಆಡ್ತಿರ್ತಾನೆ ನೀರಲ್ಲಿ ನೋಡಿ ಮಾಡೋದು ನೋಡಿ ಓಕೆ ನಾನು ನಿಮಗೆ ಚಾರ್ಜ್ ಆದಂತ ಸಿಗ್ತೀನಿ ಎಸ್ ನೋಡಿ ಇವಾಗ ಆನ್ ಆಗಿದೆ ಆಲ್ಮೋಸ್ಟ್ ಒಂದು ಎಷ್ಟು ಬ್ಯಾಟ್ರಿ 74% 80% ಬ್ಯಾಟ್ರಿ ಆಗಿತ್ತು 74-80% ಬ್ಯಾಟ್ರಿ ನನಗೆ ಚಾರ್ಜ್ ಮಾಡಿದೆ ಇನ್ನೊಂದು ಇದರಲ್ಲಿ ಬ್ಲಾಗಿಂಗ್ ತುಂಬ ಒಳ್ಳೆ ಕ್ಯಾಮ್ರಾ ಯಾಕಂತಂದರೆ ಇಲ್ಲಿ ನಾವು ಇದು ಮೇಲೆ ಎರಡು ಟ್ಯಾಪ್ ಮಾಡಿದಾಗ ಫ್ರಂಟಲ್ಲಿ ಡಿಸ್ಪ್ಲೇ ಆನ್ ಆಗುತ್ತೆ ನಾವು ಈ ಡಿಸ್ಪ್ಲೇ ನೋಡಿಕೊಂಡು ಆರಾಮ್ಸೆ ಬ್ಲಾಗ್ ಮಾಡ್ಬೋದು ನಂದು ಎಷ್ಟು ಫ್ರೇಮ್ ಕ್ಯಾಪ್ಚರ್ ಆಗ್ತಾ ಉಂಟು ಅಂತ ನಾವು ಇದರಲ್ಲಿ ಆರಾಮ್ಸೆ ನೋಡ್ಬೋದು ಇಲ್ಲಾಂತ ನಾವೇನು ಮಾಡಬೇಕು ಓಕೆ ನಾನು ಇಷ್ಟು ಏರಿಯಾ ಕವರ್ ಆಗ್ತಾ ಉಂಟಾ ಇಲ್ವೋ ಅನ್ನೋ ಒಂದು ಏನಾಗ್ತಾರೆ ಆ ಫೀಲ್ ಇರುತ್ತೆ ಹಾಗೆ ನಮಗೆ ಅಷ್ಟು ಖುಷಿಯಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಇದರಲ್ಲಿ ಆ ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿದೆ ನಾವು ಪುನಃ ಹೀಗೆ ಡಬಲ್ ಟ್ಯಾಪ್ ಮಾಡಿದಾಗ ರಿಟರ್ನ್ ಮೈನ್ ಡಿಸ್ಪ್ಲೇ ಬರುತ್ತೆ ಇದು ಟಚ್ ಸ್ಕ್ರೀನ್ ಆಗಿರುತ್ತೆ ಇದರಲ್ಲಿ 4K ರೆಕಾರ್ಡಿಂಗ್ ಸಹ ಮಾಡಬಹುದು 4Kಯಲ್ಲಿ 60/s ಅಷ್ಟು ನಾವು ಮಾಡ್ಬೋದು ಮತ್ತಿನ್ನು 2.7K ಉಂಟು ಅಷ್ಟು ಕ್ಲಿಯರಾಗಿ ನಿಮಗೆ ಕಾಣಿಸ್ತಿರ್ಲಿಕ್ಕಿರಲ್ಲ ನೋಡಿ 2.7 ಉಂಟು 2.7ಅಲ್ಲಿ 30 frames/s ಇದರಲ್ಲಿ 2 ರೇಷಿಯೋ ಉಂಟು ಒಂದು 4.3 ರೇಷಿಯೋ ಇನ್ನೊಂದು ಫುಲ್ ಸ್ಕ್ರೀನ್ ರೇಷಿಯೋ ಎರಡಿದೆ 2.7Kಯಲ್ಲಿ 60 frames/s ಅಲ್ಲಿ ಮಾಡ್ಬೋದು ಇನ್ನು 1080p ಉಂಟು ಫುಲ್ HD ನಾವು 240 frames/s ಅಲ್ಲಿ ಮಾಡ್ಬೋದು ಬಟ್ 240 ಹಾಕಿದಾಗ 240 ಅಲ್ಲ ಆಲ್ಮೋಸ್ಟ್ 100 ಮೇಲೆ ಹೋದಾಗ ರಾಕ್ ಸ್ಟಡಿ ಮೋಡ್ ಆಫ್ ಆಗುತ್ತೆ ರಾಕ್ ಸ್ಟಡಿ ಮೋಡ್ ಅಂತಂದರೆ ನಿಮಗೆ ಗಿಂಬಲ್ ಥರ ನಾವು ವಿಡಿಯೋ ಈಗ ಒಂದು ನಡ್ಕೊಂಡು ಮಾತಾಡ್ತಾ ಹೋಗ್ತಿರುವಾಗ ಶೇಕ್ ಆಗುತ್ತೆ ವಿಡಿಯೋ ಬಟ್ ಅದು ಆ ಶೇಕ್ ಇದರಲ್ಲಿ ಕಂಟ್ರೋಲ್ ಆಗುತ್ತೆ 100 frames/s ಅಲ್ಲಿ ಇಟ್ಟರೆ ರಾಕ್ ಸ್ಟಡಿ ಮೋಡ್ ಆಫ್ ಆಗುತ್ತೆ ನಿಮಗೆ ಸ್ವಲ್ಪ ಫ್ರೇಮಲ್ಲಿ ಶೇಕ್ ಬರ್ಬೋದು ಆದರೆ 60 ಇಟ್ಟರೆ ಇದು ಶೇಕ್ ಬರಲ್ಲ ನಾನೊಂದು ಚಾರ್ಜ್ ಆದ ನಂತರ ಒಂದು ಜಸ್ಟ್ ಸ್ಯಾಂಪಲ್ ನೋಡಿದೆ ಕೆಲವೆಲ್ಲ ನನಗೆ ತುಂಬ ಇಷ್ಟ ಆಯಿತು ಹಾಗೆ ಇನ್ನೊಂದು 720 ಪಿಕ್ಸೆಲಲ್ಲಿ ಸಹ ಮಾಡ್ಬೋದು 720 ಪಿಕ್ಸೆಲಲ್ಲಿ ಮಾಡಿದ್ರೆ 720 ಪಿಕ್ಸೆಲಲ್ಲಿ ಎರಡೇ ಫ್ರೇಮ್ ಕೊಟ್ಟಿದ್ದಾರೆ ಒಂದು 200 ಇನ್ನೊಂದು 240 frames/s ಇದೆರಡರಲ್ಲಿಯೂ ರಾಕ್ ಸ್ಟಡಿ ಮೋಡ್ ಆನ್ ಆಗಲ್ಲ ಡಿಸೇಬಲ್ ಆಗಿರುತ್ತೆ ಅದರ್ವೈಸ್ ಓಕೆ ಚೆನ್ನಾಗಿದೆ ನಾನು 1080ಯಲ್ಲಿಟ್ಟು 30 frames/s ಇಡ್ತೀನಿ ನಮಗೆ 120 ಅಥವಾ 240 ಎಲ್ಲ ಸ್ಲೋ ಮೋಷನ್ಗೆ ತುಂಬ ಯೂಸ್ ಆಗುತ್ತೆ ನಾವು ಅದು ಎಡಿಟ್ ಮಾಡುವಾಗ ಸ್ಲೋ ಮೋಷನ್ಗೆ ಇದು ಯೂಸ್ ಆಗುತ್ತೆ ಹಾಗೆಯೇ ಇಲ್ಲಿ ಸ್ಲೋ ಮೋಷನ್ ಸಹ ಹಾಗೆ ಬೇರೆಯೇ ಆಪ್ಷನ್ ಕೊಟ್ಟಿದ್ದಾರೆ ಈಗ ನೋಡಿದೆ ನನಗೆ ಸ್ವಲ್ಪ ಇನ್ನು ಅಭ್ಯಾಸ ಆಗಬೇಕಾಯ್ತಾ ಇದು ನನಗೆ ಸ್ವಲ್ಪ ಇನ್ನು ಇಲ್ಲಿ ಮೆನು ಇದೆ ಮೆನುವಲ್ಲಿ ನಾವು ಡಿಸ್ಪ್ಲೇನ ಕಂಟ್ರೋಲ್ ಮಾಡ್ಬೋದು ಎಷ್ಟು ಬ್ರೈಟ್ನೆಸ್ ಬೇಕಂತ ಅದು ನೋಡ್ಬೋದು ಲಾಕ್ ಮಾಡಿ ಇಡ್ಬೋದು ಇದು ಫೋನ್ ಥರ ಅನ್ಲಾಕ್ ಮಾಡಲಿಕ್ಕೆ ಹಾಗೆ ಸೆಟ್ಟಿಂಗಲ್ಲಿ ವಾಯ್ಸ್ ಕಂಟ್ರೋಲ್ ಉಂಟು ವಾಯ್ಸ್ ಕಂಟ್ರೋಲು ಒಂದ್ಸಲಿ ಮಾಡಿ ನೋಡುವ ಕಮೆಂಟ್ ಲಿಸ್ಟಲ್ಲಿ ಎಂತ ಉಂಟು ಕಮೆಂಟ್ ಲಿಸ್ಟಲ್ಲಿ ಸ್ಟಾರ್ಟ್ ರೆಕಾರ್ಡಿಂಗ್ ನೋಡಿ ರೆಕಾರ್ಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಸ್ಟಾಪ್ ರೆಕಾರ್ಡಿಂಗ್ ರೆಕಾರ್ಡ್ ಸ್ಟಾಪ್ ಆಯಿತು ಒಳ್ಳೆ ಚೆನ್ನಾಗಿದೆ ಇದು ನಾನು ಸ್ವಿಚ್ ಅಂತ ಹೇಳಿಲ್ಲ ಅದು ಸ್ವಿಚ್ ಆಯಿತು ಓಕೆ ನಾನು ಹೇಳಿದ್ದು ಇಂಗ್ಲೀಷಲ್ಲೇ ಅದಕ್ಕೆ ಇದಾಗಿರಬೇಕು ಆ್ಯಕ್ಚುಲಿ ನಮಗೆ ಈ ವಾಯ್ಸ್ ಕಮೆಂಟ್ ಎಲ್ಲಿ ವರ್ಕ್ ಆಗುತ್ತೆ ಅಂತಂದರೆ ಒಂದು ವೇಳೆ ನಾವು ಮೋಟೋ ವ್ಲಾಗ್ ಮಾಡ್ತಿರುವಾಗ ಬೇಕಾಗುತ್ತೆ ನಾವು ಸಡನ್ನಾಗಿ ಸ್ಟಾಪ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ನಾನು ಏನು ಹೇಳಲೇ ಇಲ್ಲ ಫೋಟೋ ಕ್ಲಿಕ್ ಆಗಿದೆ ಕ್ಲಿಕ್ ಫೋಟೋ ಎಸ್ ನಾನು ಮಾತಾಡೋದಕ್ಕೆ ಇಂಗ್ಲೀಷ್ ಅನಿಸ್ತಾ ಉಂಟು ಅನಿಸುತ್ತೆ ಇದು ಏನಂತ ನನಗೆ ಗೊತ್ತಾಗ್ತಿಲ್ಲ ಓಕೆ ಫೋಟೋಸ್ ಎಂತ ಇದು ಇದರಲ್ಲಿ ಬೇರೆ ಬೇರೆ ಮೂಡಿ ಟೈಮ್ಡು ಬರ್ಸ್ಟ್ ಫೋಟೋ AIB ನನಗೆ ಇದರಲ್ಲಿ ಎಂತಂದು ಗೊತ್ತಿಲ್ಲ ಆಮೇಲೆ ನೋಡು ಎಲ್ಲ ಕೂತ್ಕೊಂಡು ನೋಡಬೇಕು ಗೋ ಟು ಕಂಟ್ರೋಲ್ ಸೆಂಟ್ರಲ್ ಬೇಡ ಅದು ಕಂಟ್ರೋಲ್ ಬೇಡ ವಿಡಿಯೋ HDR ಮೂಡ್ ಇದೆ ಸ್ಲೋ ಮೋಷನ್ ಲೂಪ್ ರೆಕಾರ್ಡಿಂಗ್ ಇದೇನು ನಂಗೆ ಗೊತ್ತಿಲ್ಲ ನೋಡಬೇಕು ಲೂಪ್ ರೆಕಾರ್ಡಿಂಗ್ ಅಂತ ಟೈಮ್ ಲ್ಯಾಪ್ಸ್ ಇದೆ ಹೈಪರ್ ಲ್ಯಾಪ್ಸ್ ಇದೆ ನನಗೆ ತುಂಬಾ ಈ ಕ್ಯಾಮ್ರಾದಲ್ಲಿ ತುಂಬ ಇಷ್ಟ ಆಗೋದು ಅಂತಂದರೆ ಹೈಪರ್ ಲ್ಯಾಪ್ ಅಥವಾ ಟೈಮ್ ಲ್ಯಾಪ್ಸ್ ನನಗೊಂದು ಆಸೆ ಇದೆ
ಹಿಮಾಲಯ ಹತ್ರ ಹೋಗಿ ಹೈಪರ್ ಲ್ಯಾಪ್ ಅಥವಾ ಟೈಮ್ ಲ್ಯಾಪ್ಸ್ ಮಾಡಬೇಕು ಅಂತ ನೋಡೋಣ. ದೇವ್ರು ನಡೆಸ್ಕೊಟ್ರೆ ಒಮ್ಮೆ ಹೋಗಿ ಬರುವ. ಮತ್ತು ಇದ್ರ ಬಗ್ಗೆ ಇನ್ನೇನು ಹೇಳಬೇಕು ಅಂತಂದರೆ, ನಾನು ಇದು ವೀಡಿಯೋ ಸ್ಯಾಂಪಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೇನೆ ಆಯಿತಾ. ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ವೀಡಿಯೋ ಮಾಡಿ ಹಾಕ್ತೇನೆ ಕ್ಲೀನಾಗಿ, ವೀಡಿಯೋ ಸ್ಯಾಂಪಲಲ್ಲಿ ಹೇಗಿದೆ ಅನ್ನೋದು. ಮತ್ತು ಇನ್ನೊಂದು ಹೇಳಬೇಕಂತಂದರೆ, ನನ್ನ ಲೈಫಲ್ಲಿ ಇದು ಫಸ್ಟ್ ಕ್ಯಾಮ್ರಾ. ನಾನು ಮೊಬೈಲ್ ಕ್ಯಾಮ್ರಾ ಬಿಟ್ಟರೆ ಬೇರೆ ಯಾವುದು ಕ್ಯಾಮ್ರಾ ನಾನು ಯೂಸ್ ಮಾಡ್ತಾ ಇರಲಿಲ್ಲ. ನನಗೆ ಆ್ಯಕ್ಚುಲಿ DSLR ಕ್ಯಾಮ್ರಾ ಯೂಸ್ ಮಾಡಲಿಕ್ಕೆ ಗೊತ್ತಿಲ್ಲ. 1-2 ಸಲ ಯೂಸ್ ಮಾಡಿದ್ದೀನಿ. ಒಂದು ನನ್ನ ಫ್ರೆಂಡ್ ಪ್ರದೀಪ್ ಇದ್ದರು, ಅವ್ರದ್ದೊಂದು ಕ್ಯಾಮ್ರಾ ಒಂದು ಸಲ ಯೂಸ್ ಮಾಡಿದ್ದೀನಿ. ಜಸ್ಟ್ 1-2 ಫೋಟೋ ಕ್ಲಿಕ್ ಮಾಡಿದ್ದೀನಿ ಅಂತ ಅಷ್ಟೇ. 1-2 ಫೋಟೋ ಕ್ಲಿಕ್ ಮಾಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನೆಕ್ಸ್ಟು ನಾನು ಇದು ಮಾಡಿದ್ದು ನನ್ನ ಫ್ರೆಂಡ್ ಇನ್ನೊಬ್ಬರು ವರುಣ್ ಅಂತಿದ್ದಾನೆ, ಅವರದ್ದು ಕ್ಯಾಮ್ರಾ ಸಹ ಒಂದು ಯೂಸ್ ಮಾಡಿದ್ದೀನಿ. ಒಂದು 10-15 ಫೋಟೋ ತೆಗೆದಿದ್ದೀನಿ ಅವತ್ತು. ನಾವು ಇಲ್ಲಿ ಕದ್ರಿ ಪಾರ್ಕಿಗೆ ಹೋಗಿ ನಾವು ಫೋಟೋಶೂಟ್ ಮಾಡಿದ್ವಿ, ನಾನು ಅವರು ಅಚಲ ಎಲ್ಲ ಹೋಗಿ. ನೋಡೋಣ, ಸಾಧ್ಯ ಆದರೆ ಅವ್ರನ್ನೆಲ್ಲ ಒಂದ್ಸಲ ಮೀಟ್ ಆಗಿ ಯಾರಂತ ತೋರಿಸ್ತೀನಿ ನಾನು. ಓಕೆನಾ. ಮತ್ತು ನೋಡಿ, ಈಗ ನಾವು ಮತ್ತೆ ಇಲ್ಲಿ ರೆಕಾರ್ಡ್ ಮಾಡಿರ್ತೀವಲ್ಲ, ರೆಕಾರ್ಡ್ ಮಾಡಿದ್ದು ನೋಡಿ, ಈಗ ಜಸ್ಟ್ ಕಡೆ ಸ್ವೈಪ್ ಮಾಡಿದ್ರೆ ಆಯಿತು, ಇಲ್ಲಿ ಬರುತ್ತೆ ಫೋಟೋ ಎಲ್ಲ. ನಾನು ಫೋಟೋ ತೆಗೆದು ಡಿಲೀಟ್ ಮಾಡ್ತೀನಿ. ಅದು ಸುಮ್ಮನೆ ಕ್ಲಿಕ್ ಆಗಿದೆ ಫೋಟೋ ಎಲ್ಲ. ಎಲ್ಲ ನೋಡಿ, ನೀವು ಕಾಣ್ತಿರ್ಬೋದಲ್ಲ, ಆಟೋಮೆಟಿಕ್ ಕ್ಲಿಕ್ ಆದಾಯ್ತು ಅದು. ಓಕೆ, ಮೆಮೊರಿ ಕಾರ್ಡ್ ಫುಲ್ ಎಂಟಿ ಇದೆ. 282.43 ಅಷ್ಟು ಟೈಮಲ್ಲಿ ತೆಗಿಬೋದಂತೆ. ಮತ್ತು ಬಟನ್ಸ್, ನಾನು ಬಟನ್ಸ್ ಹೇಳ್ತೀನಿ. ಇಲ್ಲೊಂದು ಬಟನ್ ಇದೆ, ಇದು ನಿಮಗೆ ಪವರ್ ಆನ್ ಪವರ್ ಆಫಿಗೆ. ಆಫ್ ಆಯಿತು, ಆನ್ ಆಯಿತು, ಒತ್ತಿದ್ರೆ ಶಟ್ ಆಗುತ್ತೆ. ಮತ್ತು ಇಲ್ಲಿ ರೆಕಾರ್ಡಿಂಗು, ಇಲ್ಲೇ ಒಂದು ಬಟನ್ ಇದೆ, ಇದು ಕ್ವಿಕ್ ಸ್ವಿಚ್ಚು. ನಾವು ಡಿಸ್ಪ್ಲೇ ಆ ಕಡೆ ಈ ಯಾವುದು ಫ್ರಂಟ್ ಡಿಸ್ಪ್ಲೇ ಬೇಕೋ ಅಥವಾ ಬ್ಯಾಕ್ ಡಿಸ್ಪ್ಲೇ ಬೇಕೋ ಅಂತ ಸ್ವಿಚ್ ಮಾಡಲಿಕ್ಕೆ ಈ ಬಟನ್ನ ಯೂಸ್ ಮಾಡ್ಕೋಬೋದು. ಮತ್ತು ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಇನ್ನೂ ಕೆಲವೆಲ್ಲ ಐಟಮ್ನ ಆರ್ಡ್ರ್ ಮಾಡಿದ್ದೀನಿ ಇದು ಜೊತೆನೆ, ನನಗೆ ಯಾಕಂದರೆ ಅದೆಲ್ಲ ಬರಲಿಲ್ಲ. ಒಟ್ಟು 8-9 ಐಟಮ್ ಆರ್ಡ್ರ್ ಮಾಡಿದೆ, ಅಲ್ಲಿ 2 ಮಾತ್ರ ಬಂದು ಮೆಮೊರಿ ಕಾರ್ಡ್ ಮತ್ತಿದ್ದು. ನಾನು ನಿಮ್ಮ ಮೆಮೊರಿ ಕಾರ್ಡ್ ತೋರಿಸೋದು ಮರ್ತೋದೆ. ಅದು 128 GB ಮೆಮೊರಿ ಕಾರ್ಡ್ ತೊಗೊಂಡೆ ನಾನು. ಸ್ಟ್ಯಾಂಡಿಸ್ಕೋರ್ದು ಎಕ್ಸ್ಟ್ರೀಮ್ ಅಂತ 170 MBPS ಅಲ್ಲೇನು 170 MBPS ಸ್ಪೀಡಲ್ಲಿ ರೀಡ್ ಆಗುತ್ತೆ. ಮತ್ತು ಇನ್ನು ನಾಳೆ 2 ಐಟಮ್ ಬರುತ್ತೆ. ನನಗೊಂದು ಮೈಕ್ರೋಫೋನ್ ಬೇಕು, ಯಾಕಂದರೆ ನಾವು ಎಲ್ಲೊಂದು ಮೋಟೋ ಬ್ಲಾಗೆಲ್ಲ ಹೊರಗಡೆ ಹೋಗುವಾಗ ಒಂದು ಮೈಕ್ರೋಫೋನ್ ಬೇಕಾಗುತ್ತೆ. ಇಂಟರ್ನಲ್ ಮೈಕ್ ಚೆನ್ನಾಗಿದೆ, ನಾನು ಟೆಸ್ಟ್ ಮಾಡಿ ನೋಡಿದೆ. ಆದರೂ ಹೊರಗಡೆ ಹೋಗುವಾಗ ಆ ಗಾಳಿ ಸೌಂಡಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು. ಅದಕ್ಕೋಸ್ಕರ ಒಂದು ಇದನ್ನು ಆರ್ಡ್ರ್ ಮಾಡಿದ್ದೀನಿ, ಮೈಕ್ರೋಫೋನ್ನ, ಲ್ಯಾಪಲ್ ಮೈಕ್. ಮತ್ತು ಇನ್ನೊಂದು ಸ್ಕ್ರೀನ್ ಗಾರ್ಡ್ ಆರ್ಡ್ರ್ ಮಾಡಿದ್ದೀನಿ. ಎಲ್ಲ ನಾಳೆ ಬರುತ್ತೆ. ನಾನು ಬಂದಾಗ ನಿಮಗೆ ತೋರಿಸ್ತಾ ಇರ್ತೀನಿ. ನನಗೆ ಒಟ್ಟು ಇನ್ನು 3-4 ಐಟಮ್ ಬರಲಿಕ್ಕೆ, 3-4 ಪ್ಯಾಕೇಜ್ ಬರಲಿಕ್ಕೆ ಬಾಕಿ ಉಂಟು. ಬಂದಾಗ ನಾನು ತೋರಿಸ್ತೀನಿ ಅದರದ್ದು ಏನಾದ್ರು ತರಿಸಿದ್ದೀನಿ, ಹೇಗೆಲ್ಲ ಯೂಸ್ ಮಾಡೋದು ಅಂತ. ಇದಿಷ್ಟು ಇವತ್ತಿನ ನಮ್ಮ DJI Osmo ಆ್ಯಕ್ಷನ್ ಕ್ಯಾಮ್ರಾದ ಒಂದು ಬ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಕೊಡ್ತೀನಿ. ಇಷ್ಟ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನೋಡಿ ಕುತ್ತಿಗೆ ನೋವಾಗ್ತುಂಟ, ಸ್ವಲ್ಪ ಹೊತ್ತು ಮುಗೀತು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಿಲ್ಲ, ವಿಡಿಯೋ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೀ ಆಫ್ ಕಾಸ್ಟ್ ಏನಿರಲ್ಲ. ನನಗೆ ಫುಡ್ ಮೀಡಿಯಾದಲ್ಲಿ ಒಂದು ಏನು ಹೇಳ್ತಾರೆ, ಸೀರಿಯಸ್ ಆಗಿ ವಿಡಿಯೋ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಹಾಗಲ್ಲ, ಇಲ್ಲಿ ಫ್ರೀ, ನಮಗೆ ಹೇಗೆ ಬೇಕೋ ಹಾಗೆ ವಿಡಿಯೋ ಮಾಡಿಕೊಂಡು ಒಂದು ಖುಷಿಯಾಗಿ ಅನಿಸುತ್ತೆ. ಎನಿವೆ, ನಾನು ನಿಮಗೆ ಮುಂದಿನ ಸಿಗ್ತೀನಿ. ಇವತ್ತು ನಾವು ಇಲ್ಲಿಗೆ ವಿಡಿಯೋನ ಕ್ಲೋಸ್ ಮಾಡುವ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು, ಬಾಯ್.